ಅವ್ರನ್ನ ಇಟ್ಕೊಂಡು ನೀನು ನ್ಯಾಯ ಕೊಡಬಾರ್ದು. ಅವರು ಬರಬೇಕು. ಅವ್ರದ್ದು ಏನಂತ ಹೇಳಿ. ಅವ್ರನ್ನು ಈಗ ನೀವು ಹೇಳ್ತೀರಿ ಚಿಕಿತ್ಸೆ ಇಲ್ಲ, ಐ ಆಮ್ ನಾಟ್ ಎ ಡಾಕ್ಟರ್, ಪೆಟ್ಟಾಗಿದೆ ಅಂತ ಹೇಳ್ತೀನಿ. ಇಲ್ಲ ಅನ್ನೋಕ್ಕೆ ನಾವು ಬೇಕಾದ್ರೆ ಆಮೇಲೆ ಚೆಕ್ ಮಾಡ್ತೀವಿ ಅಂತ ನಾನು ಹೇಳಿದ್ದೀನಿ. ನನ್ನ ಮೇಲೆ ವಿಶ್ವಾಸ, ಅವ್ರ ಮೇಲೆ ಆಯ್ತು, ಓಕೆ, ನಿಮ್ಮ ಮೇಲೆ ನಾವು ವಿಶ್ವಾಸ ಇದರಲ್ಲೇ ಇಲ್ಲ ನನಗೆ. ಯಾಕೆ ಗೊತ್ತಾ, ಅಂದ್ರೆ ನಾನು ರಮೇಶ್ ಅಂತ ನಿಮ್ಮದನ್ನೇ ನಾನು ಹೇಳಿದ ಮೇಲೆ ನಿನ್ನ ಮಾತು ಮೇಲೆ ನಾನು ನನಗೆ ಜಸ್ಟ್ ಲೈಕ್ ಎ ಬ್ರದರ್ ಟೈಪ್ ನಲ್ಲಿ ನಿನ್ನ ಮೇಲೆ ನನಗೆ ವಿಶ್ವಾಸ ಇದೆ. ಅವ್ರು ಮನಸ್ಸಿದೆ ಯಾರು ಏನಿರೋದಿಲ್ಲ, ಎಲ್ಲೆಲ್ಲಿ ಹೋಗಿದ್ದಾರೆ ಹೈವೇನಲ್ಲಿ ಎಷ್ಟು ಜನ ಇದ್ದಾರ. ಅವನ ಆಕ್ಸಿಡೆಂಟ್ ಆಗ್ಬೇಕು, ಅವನ ಶ್ರೀಮಂತ ಬಡವ ಅಂತ ಏನೋ ಲೆಕ್ಕಾಚಾರಕ್ಕೆ ಅವನ ಲೆಕ್ಕಾಚಾರ ಮುಕ್ತಾಯ ಆದ್ಮೇಲೆ ಯಾರು ಲೆಕ್ಕಕ್ಕಿಲ್ಲ. ನಿಮ್ಮ ಕೋಟದಲ್ಲಿ ಒಂದು ತಿಂಗಳಲ್ಲಿ ಬೇಕಾದ್ರೆ ಒಂದು ತಿಂಗಳಲ್ಲಿ ಬೇಕಾದ್ರೆ ಅಥವಾ ಒಂದು 6 ತಿಂಗಳಲ್ಲಿ ನೋಡಿ ಎಷ್ಟು ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ದಾರೆ, ಎಷ್ಟು ಇಂಜುರೀಸ್ ಆಗಿದ್ದಾರೆ. ಒಂದೇನ ಮಾತಾಡ್ಬೇಕಿಲ್ಲ, ಎಷ್ಟು ಇಂಜುರೀಸ್ ಆಗಿದೆ. ನಿಮ್ಮ ಜನನೇ ಸಾಧಾರಣ 35ರಿಂದ 40 ಜನ 2 ತಿಂಗಳು, ಒಂದು ವರ್ಷ ಲೆಕ್ಕ ಹಾಕಿದ್ರೆ 400ರಿಂದ 50 ಜನ, ಒಂದು 500 ಜನದಲ್ಲಿ ಪೆಟ್ಟಾಗಿರ್ಬೋದು. ಸತ್ತೋಗಿದ ಒಂದು ಪ್ರಕರಣದಲ್ಲಿ ಒಂದು 25ರಿಂದ 30 ಆಗಿರ್ಬೋದು. ನಿಮ್ಮ ಜನನೇ ಸತ್ತೋಗಿದ್ದು ನಿಮ್ಗೆ ನೋವಿಲ್ವಾ? ಬೇಜಾರು ಮಾಡ್ತಾರೆ, ನೋವಿದೆಯಲ್ಲ. ಅವ್ರ ಸಾವಿಗೆ ಯಾರು ಕಾಣ್ರ? ಪೊಲೀಸರೇ ಕಾಣ್ರ? ಯಾರು ಕಾರಣ? ಒಂದೇ ಅದು ನಮ್ಮ ಒಂದು ನೆಗ್ಲಿಜೆನ್ಸ್ ಅಲ್ಲಿ ಒಂದು ಅತಿ ವೇಗ ಅಥವಾ ನಿರ್ಲಕ್ಷ್ಯ ಹೋಗಿರ್ಬೋದು, ಹೆಲ್ಮೆಟ್ ಹಾಕದೇ ಇರ್ಬೋದು, ಅಥವಾ ಹೈವೇ